ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಮಗೆ ಅಭಿವೃದ್ಧಿ ಮುಂದಿನ ಯಾವುದೇ ಅಭಿವೃದ್ಧಿ ಕೆಲಸಗಳಿದ್ದರೆ ರಾಜಕೀಯ ರಹಿತವಾಗಿ ಅಭಿವೃದ್ಧಿಗೆ ಗೊತ್ತುಕೊಳ್ಳುವಂಥ ಕೆಲಸವನ್ನು ನಾವು ಮಾಡುವ. ನಿಮ್ಮ ಜೊತೆ ನಾನು ಇವಾಗಲೇ 3 ಕೋಟಿ ರೂಪಾಯಿ ಅನುದಾನಗಳು ಬಂದಿದೆ. ಅಭಿವೃದ್ಧಿಯಲ್ಲಿ ರಾಜಕೀಯ ಮಾಡೋದು ಬೇಡ. ನಾವು ಬಡವರಿಗೆ ಸಹಾಯ ಮಾಡುವ. ನಿಮ್ಮ ಸಹಕಾರ ಇರಲಿ, ನಮ್ಮ ಪೂರ್ತಿ ಸಹಕಾರ ಇರಲಿ. ಅಧ್ಯಕ್ಷರಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಶ್ರೀ ಕರುಣಾಕರ್ ಅವರು ಮತ್ತು ಉಪಾಧ್ಯಕ್ಷರಾಗಿ ಶ್ರೀಮತಿ ಸಂಗೀತಾ ಅವರು ಚುನಾಯಿತರಾಗಿದ್ದರು. ನಾನು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದನಾಗಿ ಮತ್ತು ವಿಟ್ಲದ ಮಹಾಜನತೆಯ ಪರವಾಗಿ ಅವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಮತ್ತು ಚೀಫ್ ಆಫೀಸರ್ ಅವರಿಗೆ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ವಿಟ್ಲ ಪಟ್ಟಣ ಪಂಚಾಯತ್ ನಮ್ಮ ಮತದಾರರು ಭಾರತೀಯ ಜನತಾ ಪಾರ್ಟಿಯ ಮೇಲೆ ವಿಶ್ವಾಸವನ್ನಿಟ್ಟು ನಮ್ಮ ಸದಸ್ಯ ನಮಗೆ ವಿಶ್ವಾಸ ಇದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಲ್ಪನೆಯ ಆಧಾರದಲ್ಲಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ ಮತ್ತು ಸಬ್ಕಾ ಪ್ರಯಾಸ ಆ ಮೂಲ ಮಂತ್ರ ಏನಿದೆ ಎಲ್ಲರನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕು. ಎಲ್ಲರ ಅಭಿವೃದ್ಧಿಗೆ ಶ್ರಮಿಸಬೇಕು. ಎಲ್ಲರ ಶ್ರಮವನ್ನು ಜೋಡಿಸಿಕೊಂಡು ಆಡಳಿತವನ್ನು ಮಾಡಬೇಕು ಅನ್ನುವಂಥ ಅವರ ಪರಿಕಲ್ಪನೆ ಏನಿದೆ ಆ ಪರಿಕಲ್ಪನೆಗೆ ಪೂರಕವಾಗಿ ನೀವು ನಡ್ಕೊಳ್ತೀರಿ ಅನ್ನುವಂಥ ವಿಶ್ವಾಸವೂ ನಮಗಿದೆ. ನಾನು ಒಂದೇ ಮಾತನ್ನು ನಿಮ್ಮನ್ನು ಹೇಳೋದು, ನಮ್ಮ ಪಾರ್ಟಿಯ ವಿಚಾರ ಇರುವಂಥದ್ದು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಒದಗಿಸಬೇಕು. ಯಾರು ಅವಕಾಶ ವಂಚಿತರಿದ್ದಾರೆ, ಯಾರು ಶೋಷಿತರಿದ್ದಾರೆ, ಯಾರಿಗೆ ಸರ್ಕಾರಿ ವ್ಯವಸ್ಥೆಗಳನ್ನು ಪಡ್ಕೊಳ್ಳಿಕ್ಕೆ ಅವರಷ್ಟಕ್ಕೆ ಸಾಧ್ಯ ಆಗುವುದಿಲ್ವೋ ಅಲ್ಲಿ ನಿಮ್ಮ ಪಾತ್ರ ಮಹತ್ವವಾಗಿದೆ. ಆ ಸಂದರ್ಭದಲ್ಲಿ ತಾವು ನಿಜವಾದ ಜನಪ್ರತಿನಿಧಿಗಳಾಗಿ ಅವರಿಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡಬೇಕು. ಪಾರ್ಟಿಯ ವಿಚಾರದ ಆಧಾರದಲ್ಲಿ ಕೆಲಸವನ್ನು ಮಾಡಬೇಕು. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಒದಗಿಸುವಂಥ ಕೆಲಸ ಮತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳೇನಿದೆ ಆ ಕಾರ್ಯಕ್ರಮಗಳ ಅನುಷ್ಠಾನ ಮಾಡುವಲ್ಲಿ ಕೂಡ ತಾವು ದೊಡ್ಡ ಪಾತ್ರವನ್ನು ವಹಿಸಬೇಕು ಅನ್ನುವಂಥ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾರೆ. ನಮ್ಮ ಪ್ರಧಾನಮಂತ್ರಿಗಳ ಹಲವಾರು ಕಾರ್ಯಕ್ರಮಗಳಿವೆ. ಆ ಕಾರ್ಯಕ್ರಮಗಳು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ತಲುಪಬೇಕು, ಬಡವರಿಗೆ ತಲುಪಬೇಕು, ಶೋಷಿತರಿಗೆ ತಲುಪಬೇಕು. ಅಲ್ಲಿ ಜನಪ್ರತಿನಿಧಿಗಳ ಪಾತ್ರ ಅತ್ಯಂತ ಪ್ರಮುಖವಾಗಿದೆ. ಆ ದಿಸೆಯಲ್ಲಿ ವಿಟ್ಲ ಪಟ್ಟಣ ಪಂಚಾಯತ್ ಒಂದು ಮಾದರಿ ರೀತಿಯಲ್ಲಿ ಮುಂದಿನ 1 ವರ್ಷ 2.5 ವರ್ಷಗಳ ಕಾಲ ಒಂದು ಡೆಫಿನೆಟ್ ಟಾರ್ಗೆಟ್ ಅನ್ನು ಇಟ್ಕೊಂಡು ಪ್ರಧಾನಮಂತ್ರಿಗಳ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡುವಲ್ಲಿ ತಾವು ಮಹತ್ತರವಾದ ಪಾತ್ರವನ್ನು ವಹಿಸ್ತೀರಿ ಅನ್ನುವಂಥ ವಿಶ್ವಾಸದೊಂದಿಗೆ ಮುಂದಿನ ದಿವಸಗಳಲ್ಲಿ ಎಲ್ಲರ ಸಹಕಾರ ಕೂಡ ಸಿಗ್ತದೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತು ಒಬ್ಬ ಸಂಸದನಾಗಿ ನಿಮ್ಮ ಜೊತೆ ನಾನು ಸದಾ ಇರ್ತೇನೆ. ವಿಟ್ಲ ಪಟ್ಟಣ ಪಂಚಾಯತ್ನ ಅಭಿವೃದ್ಧಿಯ ದೃಷ್ಟಿಯಿಂದ, ವಿಟ್ಲ ಪಟ್ಟಣ ಪಂಚಾಯತ್ನ ವ್ಯಾಪ್ತಿಯೊಳಗೆ ಬರುವಂಥ ಎಲ್ಲ ಜನರ ವಿಕಾಸದ ದೃಷ್ಟಿಯಿಂದ ನಾವು ಒಟ್ಟಾಗಿ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ಕರುಣಾಕರ್ ಅವರಿಗೆ ಮತ್ತು ಸಂಗೀತ ಅವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮ್ಮೆಲ್ಲ ಪಾರ್ಟಿಯ ಸದಸ್ಯರಿಗೆ ಧನ್ಯವಾದಗಳನ್ನು ಇದರಲ್ಲಿ ಇವರನ್ನು ಅವಿರೋಧವಾಗಿ ಆಯ್ಕೆ ಮಾಡುವಲ್ಲಿ ಸಹಕರಿಸಿದಂಥ ವಿರೋಧ ಪಕ್ಷದ ಸದಸ್ಯರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾರೆ. ನಮ್ಮ ಪಾರ್ಟಿಯ ಅಧ್ಯಕ್ಷರು, ಮಾಜಿ ಶಾಸಕರು, ಪಾರ್ಟಿಯ ಎಲ್ಲ ಪ್ರಮುಖರು ಇಲ್ಲಿದ್ದಾರೆ. ಅವರಿಗೂ ಈ ಕಾರ್ಯದಲ್ಲಿ ಎಲ್ಲರೂ ಕೈ ಜೋಡಿಸಿ ನನ್ನ ಅತ್ಯಂತ ಸುಸೂತ್ರವಾಗಿ ನಡೆಸುವಲ್ಲಿ ಸಹಕರಿಸಿದಂಥ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಮುಂದಿನ 2 ವರ್ಷಕ್ಕೆ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಕರುಣಾಕರಗೌಡ ನಾಯ್ಕರು ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾದಂಥ ಶ್ರೀಮತಿ ಸಂಗೀತಾ ಪೂಜಾರಿ ಇವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ವಿಟ್ಲದ ಒಡೆಯ ಪಂಚಲಿಂಗೇಶ್ವರ ಇವರಿಗೆ ಮುಂದಿನ 2.5 ವರ್ಷ ಜನಸೇವೆ ಮಾಡಲಿಕ್ಕೆ, ಜನಾಡಳಿತ ಮಾಡಲಿಕ್ಕೆ, ಆ ಪ್ರಧಾನಿಯವರ ವಿಕಸಿತ ಭಾರತದ ಆ ಒಂದು ಕಲ್ಪನೆ ಏನಿದೆ
ಆ ಒಂದು ವಿಕಸಿತ ಭಾರತದ ಕಲ್ಪನೆ ಅಡಿಯಲ್ಲಿ ವಿಕಸಿತ ವಿಟ್ಲ ಮಾಡಲಿಕ್ಕೆ ಪಂಚಲಿಂಗೇಶ್ವರ ಅನುಗ್ರಹ ಕೊಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತ ನಮ್ಮ ಹೆಮ್ಮೆಯ ಸಂಸ್ಥಾನದ ರಂಜೇಶ್ ಚೌಟ ಅವರೇ, ನೂತನವಾಗಿ ಆಯ್ಕೆಯಾದಂತಹ ಕರ್ನಾಟಕ ಹಾಗೂ ಸಂಗೀತ ಅವರೇ, ಪಕ್ಷದ ಅಧ್ಯಕ್ಷರಾದಂತ ದಯಾನಂದ ಅವರೇ, ಕರ್ತಾರಿಯಿಂದ ಬಂದಂತ ದೂರದಿಂದ ಬಂದಂತ ರವಿ ಶೆಟ್ಟಿ ಅವರೇ, ಎಲ್ಲ ನಮ್ಮ ಪಕ್ಷದ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಂತ ಕಿಶೋರ್ ಭಟ್ಯಾಡಿ ಅವರೇ, ನಮ್ಮ ಈ ಒಂದು ಚುನಾವಣೆಯನ್ನು ಆಂತರಿಕ ಚುನಾವಣೆಯಲ್ಲಿ ಯಶಸ್ವಿಯಾಗಿ ಮಾಡಿದಂತ ರವೀಂದ್ರ ಅವರೇ, ಎಲ್ಲ ನಮ್ಮ ಪ್ರಮುಖರೇ, ಇಂದಿನ ನಮ್ಮ ಪಾರ್ಟಿಯ ಅಧ್ಯಕ್ಷರೇ, ಪ್ರಧಾನ ಕಾರ್ಯದರ್ಶಿಗಳೇ, ಎಲ್ಲ ಪಟ್ಟಣ ಪಂಚಾಯತ್ ಸದಸ್ಯರು, ವಿಟ್ಲ ಪಟ್ಟಣ ಪಂಚಾಯತ್ ಇವತ್ತು 2ನೇ ಟರ್ಮಿಗೆ ಈ ಒಂದು ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ನಡೀತಾ ಇದೆ. ಸುಮಾರು 3 ವರ್ಷದ ಹಿಂದೆ ಈ ಪಟ್ಟಣ ಪಂಚಾಯತಿಗೆ ಚುನಾವಣೆ ಆದಾಗ ಪಟ್ಟಣ ಪಂಚಾಯತಿನ ಎಲ್ಲ ನಮ್ಮ ಮತದಾರರು ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ನೀಡಿ 12 ಸ್ಥಾನವನ್ನು ಗೆಲ್ಲಿಸುವ ಮೂಲಕ ಮತ್ತೊಂದು ಅವಧಿಗೆ ನಮಗೆ ಈ ಒಂದು ಅಧಿಕಾರ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಹಿಂದಿನ ಬಾರಿ ನಾವು ಆಡಳಿತ ಮಾಡಬೇಕಿದ್ರೆ ದೀನ, ದಲಿತ, ದುರ್ಬಲ, ಅಸಹಾಯಕರು ಯಾರ್ಯಾರಿದ್ದಾರೆ ಅವರಿಗೆ ದೀನ್ ದಯಾಳ್ ಉಪಾಧ್ಯಾಯರ ಆ ಒಂದು ಕಲ್ಪನೆಯ ಏನು ಭಾರತ ಹೇಗಿರಬೇಕು ಅಂತೇಳಿ ಅವರು ನಮಗೆ ಸಂದೇಶ ಕೊಟ್ಟರು. ಆ ಸಂದೇಶದ ಅಡಿಯಲ್ಲಿ ಏಕಾತ್ಮ ಮಾನವವಾದ ಅಡಿಯಲ್ಲಿ ನಾವು ಆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯವನ್ನು ಕೊಡುವಂತ ಕೆಲಸವನ್ನು ನಾವು ಮಾಡಿದೆವು. ಅದರ ಪರಿಣಾಮ ಮತ್ತೊಮ್ಮೆ ನಮಗೆ ಜನ ಇವತ್ತು ಆಶೀರ್ವಾದ ಮಾಡಿದ್ದಾರೆ. ಆ ಜನರ ಆಶೀರ್ವಾದ ನಮ್ಮೆಲ್ಲರಿಗೂ ಅಧಿಕಾರ ಅಂತೇಳಿ ನಾವು ಭಾವಿಸುವುದಿಲ್ಲ, ನಮ್ಮ ಜವಾಬ್ದಾರಿ ಅಂತೇಳಿ ಭಾವಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಇಲ್ಲಿ ಕುಡಿಯುವ ನೀರಿರ್ಬೋದು, ಮೂಲಭೂತವಾಗಿ ಇಲ್ಲಿಯ ರಸ್ತೆ ಇರ್ಬೋದು, ಇಲ್ಲಿಯ ಪಟ್ಟಣದ ಆ ಬೇರೆ ಬೇರೆ ಸಮಸ್ಯೆಗಳಿರ್ಬೋದು, ಇದಕ್ಕೆ ಖಂಡಿತ ಒಂದು ಥೀಮ್ ಆಗಿ ನಮ್ಮ ಕರುಣಾಕರ್ ಎಲ್ಲರನ್ನು, ವಿರೋಧ ಪಕ್ಷದವರನ್ನು ಕೂಡ ಒಟ್ಟಾಗಿ ಕೊಂಡೋಗುವ ಮುಖಾಂತರ ಮುಂದಿನ ಬಾರಿ ಬಹುಶಃ ಇಲ್ಲಿಯ ಚುನಾವಣೆಯಲ್ಲಿ 100ಕ್ಕೆ 100 ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯ ಆ ಒಂದು ಪಂಚಾಯತ್ ತರಲಿಕ್ಕೂ ಅವರು ಶ್ರಮಪಡ್ತಾರೆ ಎನ್ನುವಂತಹ ಒಂದು ಭರವಸೆಯನ್ನು ನಾನು ಮಾಜಿ ಶಾಸಕರ ನೆಲೆಯಲ್ಲಿ ಕೊಡ್ತಾ ಇದ್ದೇನೆ. ನಮಗೆ ಶಕ್ತಿ ತುಂಬುವ ಕೆಲಸವನ್ನು ಒಬ್ಬ ಸೈನಿಕನಾಗಿ, ಒಬ್ಬ ಇವತ್ತು MP ಆಗಿ ಬ್ರಿಜೇಶ್ ಚೌಟ ಬಂದಿದ್ದಾರೆ. ಬಹುಶಃ ನಾನು ಬರ್ತಾರೆ ಅಂತ ಗೊತ್ತಿಲ್ಲ, ಆದರೂ ಪುತ್ತೂರಿನ ಬಗ್ಗೆ, ವಿಟ್ಲದ ಬಗ್ಗೆ ಇವತ್ತು ಬಹಳಷ್ಟು ಹೆಮ್ಮೆ ಪಟ್ಟು ಹೇಳಿದ್ದು. ನಾನು ವಿಟ್ಲಕ್ಕೆ ನನಗೆ ಒಂದು ಋಣ ಇದೆ, ನಾನು ಮತ ಮೊದಲು ಹಾಕಿದ್ದು ವಿಟ್ಲದಲ್ಲಿ ಅಂತ ಸರಿಯಲ್ಲ. ಹಾಗೆ ವಿಟ್ಲದ ಬಗ್ಗೆ ಅವರು ಕೂಡ ಇವತ್ತು ವಿಶೇಷ ಕಾಳಜಿಯನ್ನು ವಹಿಸಿ ಕೇಂದ್ರದಿಂದ ಬರುವಂತಹ ಬೇರೆ ಬೇರೆ ಅನುದಾನಗಳಿಗೂ ಅದನ್ನು ವಿಟ್ಲಕ್ಕೆ ಕೊಡಮಾಡುವ ಮುಖಾಂತರ ವಿಟ್ಲವನ್ನು ಒಂದು ಮಾದರಿ ಪಟ್ಟಣ ಪಂಚಾಯತ್ ಆಗಿ ಅಭಿವೃದ್ಧಿ ಮಾಡಲಿಕ್ಕೆ ಅವರು ಕಟಿಬದ್ಧರಾಗಿದ್ದಾರೆ ಎನ್ನುವಂತ ಮಾತನ್ನು ಹೇಳಿದ್ದಾರೆ. ಬಹುಶಃ ಖಂಡಿತ ಮುಂದಿನ ದಿನಗಳಲ್ಲಿ ಪ್ರಧಾನಿಯವರ ವಿಕಸಿತ ಭಾರತ, ವಿಕಸಿತ ವಿಟ್ಲ ಪಟ್ಟಣ ಪಂಚಾಯತ್ ಆಗಿ ಪರಿವರ್ತನೆ ಆಗಲಿಕ್ಕಿದೆ. ಅದಕ್ಕೆ ಇಡೀ ವಿಟ್ಲ ನಗರದ ಎಲ್ಲ ನಗರವಾಸಿಗಳು ಪೂರ್ತಿ ಸಹಕಾರವನ್ನು ಕೊಡಬೇಕು. ಅದೇ ರೀತಿಯಲ್ಲಿ ಮಾಧ್ಯಮದವರು ಕೂಡ ಒಳ್ಳೆಯ ಸಹಕಾರವನ್ನು ಕೊಡ್ತೀರಿ ಅಂತೇಳಿ ಭಾವಿಸ್ತಾರೆ. ಇಬ್ಬರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸಿ ಎಲ್ಲರ ಸಹಕಾರವಾಗಿ ಇರಲಿ ಅಂತೇಳಿ ಆಶಿಸ್ತಾ ಇದ್ದೇವೆ. ಅಭ್ಯರ್ಥಿಯನ್ನು ಸ್ಪರ್ಧಿಸಲು ಆಯ್ಕೆ ಮಾಡಿದಂತ ನಮ್ಮ ಮಾತೃಪಕ್ಷವಾದ ಭಾರತೀಯ ಜನತಾ ಪಾರ್ಟಿ ಮೊದಲನೇ ವೈಯಕ್ತಿಕ ವಂದನೆಯನ್ನು ಸಮರ್ಪಿಸುತ್ತೇವೆ. ಮೊದಲ ಅವಧಿಯ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದಂತ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರ ಬಂಧುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ನಮ್ಮ ಪಟ್ಟಣ ಪಂಚಾಯತ್ ಎಲ್ಲ ಸಮಸ್ಯೆಗಳ ಬಗ್ಗೆ, ನೀರಿನ ಸಮಸ್ಯೆ, ತ್ಯಾಜ್ಯ ಬಗ್ಗೆ ಎಲ್ಲ ಅಧಿಕಾರಿಗಳೊಂದಿಗೆ ಚರ್ಚಿಸಿ, ಸಿಬ್ಬಂದಿಗಳೊಂದಿಗೆ ಚರ್ಚಿಸಿ, ಎಲ್ಲ ಪ್ರತಿನಿಧಿಗಳೊಂದಿಗೆ ಸೇರಿಸಿ ಎಲ್ಲ ಕೆಲಸ ಕಾರ್ಯಗಳನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ನಾನು ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನನಗೆ ಇವತ್ತು ಪಟ್ಟಣ ಪಂಚಾಯತಿನ ಅಧ್ಯಕ್ಷ ಸ್ಥಾನವನ್ನು ನೀಡಿಲ್ಲ. ಈ ಅಧ್ಯಕ್ಷ ಸ್ಥಾನದಲ್ಲಿ ನಾನು ನಮ್ಮ ಪಕ್ಷಕ್ಕಾಗಲಿ ಈ ಪಂಚಾಯತಿಗಾಗಿ ಯಾವುದೇ ಚ್ಯುತಿ ಬಾರದಾಗಿ ಆಡಳಿತವನ್ನು ನಡೆಸುವಂಥ ಶಕ್ತಿ ನನಗೆ ದೇವರು ಕರುಣಿಸಲಿ. ಹಾಗೂ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸಂಸದರು, ಜಿಲ್ಲಾಧ್ಯಕ್ಷರು, ಎಲ್ಲ ಉಪಾಧ್ಯಕ್ಷರು, ಮಂಡಲದ ಅಧ್ಯಕ್ಷರು ಹಾಗೂ ನಮ್ಮ ಮಾಜಿ ಶಾಸಕರು ಸಂಜೀವ್ ಮಠಂದರು ಇವರನ್ನೆಲ್ಲ ಇವರಿಗೆ
ಇವರನ್ನೆಲ್ಲ ನಾನು ಸ್ಮರಿಸುತ್ತಾ ಮುಂದಿನ ಕಾರ್ಯವನ್ನು ತುಂಬ ಚೆನ್ನಾಗಿ ನಡೆಸುವಂಥ ಶಕ್ತಿಯಲ್ಲಿ ಕೊಡಲಿ ಅಂತ ಹಾರೈಸ್ತಾ ಎಲ್ಲರಿಗೂ ಧನ್ಯವಾದಗಳು. ವಿಟ್ಲ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯಾಗಿದೆ. ನೋಡಿ, ವಿಟ್ಲ ಪಟ್ಟಣ ಪಂಚಾಯತ್ನ ಚುನಾವಣೆ ಇವತ್ತು ಆಗಿದೆ. ವಿಟ್ಲ ಪಂಚಾಯತ್ನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ಆಗಿದೆ. ಭಾರಿ ವರ್ಷದಿಂದ ಅಧ್ಯಕ್ಷರ ಆಯ್ಕೆ ಉಪಾಧ್ಯಕ್ಷರ ಆಯ್ಕೆ ಆಗಲಿಲ್ಲ. ಈ ಹಿಂದೆ ಸರ್ಕಾರ ಅದನ್ನು ತಡೆ ಹಿಡಿಯುವಂಥ ಕೆಲಸವನ್ನು ಮಾಡಿತ್ತು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನಾವು ಎಲ್ಲ ಪಟ್ಟಣ ಪಂಚಾಯತಿಗಳು ಪುರಸಭೆಗಳು ಇವತ್ತು ಪುತ್ತೂರಿನಲ್ಲೂ ಆಗಲಿಕ್ಕಿದೆ, ಅದು ಕೂಡ ಆಗ್ತಿದೆ. ಅದರ ಕೂಡಲೇ ಅದರ ಅಧ್ಯಕ್ಷರ ಉಪಾಧ್ಯಕ್ಷರ ನೇಮಕಕ್ಕೆ ಸರ್ಕಾರ ಅಸ್ತು ಕೊಟ್ಟಿದೆ. ಯಾವುದೇ ವಿಳಂಬವನ್ನು ಮಾಡಲಿಲ್ಲ. ಸರ್ಕಾರ ಬಂದು 1 ವರ್ಷ 3 ತಿಂಗಳಾಗಿದೆ. ಕೋರ್ಟಿನಲ್ಲಿರುವಂಥ ಕೇಸನ್ನು ವಿಲೇವಾರಿ ಮಾಡಿ ಇವತ್ತು ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಚುನಾವಣೆಯಲ್ಲಿ ಆಯ್ಕೆ ಮಾಡುವ ಅವಕಾಶವನ್ನು ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಅವಕಾಶವನ್ನು ಕಲ್ಪಿಸಿದೆ. ಇವತ್ತು ವಿಟ್ಲ ಪಟ್ಟಣ ಪಂಚಾಯತ್ ಚುನಾವಣೆ ಆಗಿದೆ. ನಮ್ಮ ಸದಸ್ಯರು ಬರೀ 6 ಜನ ಇದ್ದರು. ಅವರು ಸುಮಾರು 13 ಜನ ಸದಸ್ಯರು ಇದ್ದರು. ಸೊ ಅವರು ಅಧ್ಯಕ್ಷರಾಗಿ ನಮ್ಮ ಕರುಣಾಕರ್ ಅವರು, ಉಪಾಧ್ಯಕ್ಷರಾಗಿ ಸಂಗೀತ ಅವರು ಆಯ್ಕೆ ಆಗಿದ್ದಾರೆ. ಅವರಿಗೆ ನಾನು ಶುಭ ಹಾರೈಕೆಗಳನ್ನು ಕೊಡ್ತೇನೆ. ಅವ್ರ ಹತ್ರನೂ ಇವಾಗಲೇ ಹೇಳಿದ್ದೀನಿ, ನಾವು ಇವಾಗಲೇ ವಿಟ್ಲ ಪಟ್ಟಣ ಪಂಚಾಯತಿನಲ್ಲಿ ಕುಡಿಯುವ ನೀರಿನ ತುಂಬ ತೊಂದರೆ ಇತ್ತು. ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಪ್ರತಿ ವರ್ಷ ನಾವು 3-4 ತಿಂಗಳು ಎದುರಿಸ್ತಿರುವಂಥ ಸಮಸ್ಯೆ ಏನಪ್ಪ ಅಂತ ಹೇಳಿದ್ರೆ ಕುಡಿಯುವ ನೀರು. ಇವತ್ತು ನಾನು ಶಾಸಕನಾದ ಬಂದ ನಂತರ ಈ 1,010 ಕೋಟಿ ರೂಪಾಯಿ ಏನು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯನ್ನು ತಂದಿದ್ದೇವೆ, ಅದರಲ್ಲಿ ವಿಟ್ಲ ಪಟ್ಟಣ ಪಂಚಾಯತ್ ಅದರಲ್ಲಿ ಇರಲಿಲ್ಲ. ಅದನ್ನು ಸೇರಿಸಿ ಅದಕ್ಕೆ 100 ಕೋಟಿಯನ್ನು ಸೇರಿಸಿ ಒಟ್ಟು 1,010 ಕೋಟಿ ರೂಪಾಯಿ ಬಹುಗ್ರಾಮ ಶುದ್ಧ ಕುಡಿಯುವ ನೀರಿನ ಯೋಜನೆಯನ್ನು ತಂದಿದ್ದೀವಿ. ವಿಟ್ಲ ಪಟ್ಟಣ ಪಂಚಾಯತ್ ಅದು ಕೊಡುವಂಥ ಕೆಲಸ ಆಗ್ತದೆ. ಪಟ್ಟಣ ಪಂಚಾಯತ್ ವ್ಯಾಪ್ತಿಗೆ ನಿಮಗೆ ಗೊತ್ತು ಎಷ್ಟು ಅನುದಾನಗಳು ಬರ್ತದೆ. ಅದರಲ್ಲೂ ವಿಟ್ಲ ಪಟ್ಟಣ ಪಂಚಾಯತ್ಗೆ ಸುಮಾರು 12ರಿಂದ 15 ಲಕ್ಷ ರೂಪಾಯಿ ಬರುವಂಥದ್ದು. ಅದಕ್ಕಿಂತ ಜಾಸ್ತಿ ಏನು ಬರೋದಿಲ್ಲ. ಇಲ್ಲಿ ಏನಾದರೂ ಈಗ ಅಭಿವೃದ್ಧಿ ಆಗ್ತದೆ ಶಾಸಕರ ನಿಧಿಯಿಂದ ನಾವು ತರುವಂಥ ಕೆಲಸಗಳು, ನಾವು ತರುವಂಥ ಅನುದಾನಗಳಿಂದ ಇವತ್ತೆಲ್ಲ ಆಗಿದೆ. ಇನ್ನು ಮುಂದೇನಾಗೆ ಅಭಿವೃದ್ಧಿಯಲ್ಲಿ ನಮ್ಮದು ರಾಜಕೀಯ ಇಲ್ಲ. ರಾಜ್ಯಕ್ಕೆ ಏನಿದ್ರು ಚುನಾವಣೆ ಬರುವಾಗ ನಾವು ಮಾಡಬೇಕು. ನಾವು ಅಭಿವೃದ್ಧಿ ಪರವಾಗಿ ಕೆಲಸ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಯಾರು ಚುನಾಯಿತರ ಅಧ್ಯಕ್ಷರು ಉಪಾಧ್ಯಕ್ಷರಾಗಿದ್ದಾರೆ, ನಮ್ಮ ಪಕ್ಷದ ಇಲ್ಲಿ ಸದಸ್ಯರು ಕೂಡ ಇದ್ದಾರೆ. ನಾವು ಅದರಲ್ಲಿ ಯಾವುದೇ ಕಾಂಗ್ರೆಸ್ ಪಕ್ಷ ಇಲ್ಲಿ ಅಧಿಕಾರ ಇದೆ, ನಗರ ಪಟ್ಟಣ ಪಂಚಾಯತ್ನಲ್ಲಿ ಅಂತ ವಿಚಾರಗಳೇ ಇಲ್ಲ. ನಮ್ಮ ಗೋಲ್ ಒಂದೇ, ನಮ್ಮ ಉದ್ದೇಶ ಒಂದೇ, ವಿಠ್ಠಲ ಪಟ್ಟಣ ಪಂಚಾಯತನ್ನು ನಾವು ಅಭಿವೃದ್ಧಿ ಮಾಡಬೇಕು. ಅಭಿವೃದ್ಧಿ ಮಾಡುವ ಪ್ರಕಾರ ಜನರ ವಿಶ್ವಾಸವನ್ನು ಗಳಿಸಬೇಕು. ಆ ಮುಖಾಂತರ ನಾವು ಜಯಶಾಲಿಯಾಗಿ ಬರಬೇಕು ನಾವು ಅರಿತುಕೊಂಡಿದ್ದೀವಿ. ಅಭಿವೃದ್ಧಿಯ ಪೂರಕವಾಗಿ ಕೆಲಸ ಮಾಡ್ತೀವಿ. ಈ ಇವತ್ತಿನಾದಂಥ ಈ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ನಾವು ಶುಭವನ್ನು ಹಾರೈಸ್ತೇವೆ. ವಿಟ್ಲ ಪಟ್ಟಣ ಪಂಚಾಯಿತಿಗೆ ಇವತ್ತು 2ನೇ ಬಾರಿಗೆ ಚುನಾವಣೆ ಆಗಿ ಭಾರತೀಯ ಜನತಾ ಪಾರ್ಟಿ ಬಹುಮತದಿಂದ ಇಲ್ಲಿ ಇವತ್ತು ಅಧಿಕಾರಕ್ಕೆ ಬರುವಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಅಧ್ಯಕ್ಷ ಸ್ಥಾನವನ್ನು ಹಿಂದುಳಿದ ವರ್ಗ ಬಿ ಮತ್ತು ಉಪಾಧ್ಯಕ್ಷ ಸ್ಥಾನವನ್ನು ಮಹಿಳೆಗೆ ಮೀಸಲಿಟ್ಟು ಆ ಒಂದು ಮೀಸಲಾದಂಥ ಸ್ಥಾನಗಳಿಗೆ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಹಿರಿಯ ಕಾರ್ಯಕರ್ತ, ಜನಸಂಘ ಕಾಲದ ಕಾರ್ಯಕರ್ತ ಜತ್ತಪ್ಪಗೌಡ ಎನ್ನುವರ ಸುಪುತ್ರ ಕರುಣಾಕರ ನಾಯ್ತೊಟ್ಟು ಎನ್ನುವರು ಇವತ್ತು ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ. ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಉಪಾಧ್ಯಕ್ಷರಾಗಿ ಶ್ರೀಮತಿ ಸಂಗೀತಾ ಪೂಜಾರಿ ಇವರು ಇವತ್ತು ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದಾರೆ. ಈ ಚುನಾವಣೆಯಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಬಹುಮತವನ್ನು ಗಳಿಸಿಕೊಂಡಿದೆ. ವಿಟ್ಲ ಪಟ್ಟಣ ಪಂಚಾಯತ್ ಕಳೆದ 5 ವರ್ಷದಲ್ಲಿ ರಾಜ್ಯ ಸರ್ಕಾರದಿಂದ ವಿವಿಧ ಯೋಜನೆಗಳ ಯೋಜನೆಗಳ ಅನುದಾನದಲ್ಲಿ 10 ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಕುಡಿಯುವ ನೀರಿರ್ಬೋದು, ರಸ್ತೆ ಇರ್ಬೋದು, ಇಲ್ಲಿಯ ಮೂಲಭೂತ ಸೌಲಭ್ಯಗಳಿರ್ಬೋದು, ವೈಯಕ್ತಿಕವಾಗಿ ಜನರಿಗೆ ವಸತಿ ಯೋಜನೆಗಳಿರ್ಬೋದು, ಎಲ್ಲವನ್ನು ಮಾಡಿ ಒಂದು ಮಾದರಿ ಪಂಚಾಯಿತಾಗಿ ಅವತ್ತು ಪರಿವರ್ತನೆ ಆಗಿತ್ತು. ಇವತ್ತು ಅದೇ ರೀತಿಯಾಗಿ ಅದನ್ನು ಮುಂದುವರಿಸುವಂಥ ಕೆಲಸವನ್ನು ನಮ್ಮ ಪಟ್ಟಣ ಪಂಚಾಯಿತಿನ ನೂತನ ಅಧ್ಯಕ್ಷರಂತ ಕರುಣಾಕರ್ ಹಾಗೂ ಸಂಗೀತ ಅವರು ಮಾಡಲಿಕ್ಕಿದ್ದಾರೆ. ಅದರ ಜೊತೆಯಲ್ಲಿ ಇವತ್ತು ನಗರದ ಕೆಲವು ಮೂಲಭೂತ ಸಮಸ್ಯೆಗಳು ಇವತ್ತು ಏನು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕೋ ಆ ಕೆಲಸವನ್ನು ಕೂಡ ಮಾಡಲಿಕ್ಕಿದ್ದಾರೆ. ಒಟ್ಟು ಭ್ರಷ್ಟಾಚಾರ ಮುಕ್ತವಾದಂಥ, ಜನಹಿತವಾದಂಥ, ಜನಪರವಾದಂಥ ಆಡಳಿತವನ್ನು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಈ ಒಂದು ವಿಟ್ಲ ಪಟ್ಟಣ ಪಂಚಾಯತ್
ಕರುಣಾಕರ್ ನಾಯಿ ತೊಟ್ಟು ಮುಖಾಂತರ ನೀಡ್ತದೆ ಎನ್ನುವಂಥ ಮಾತನ್ನು ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ನಮ್ಮ ಸಂಸದರಾದಂಥ ಬ್ರಿಜೇಶ್ ಚೌಟ ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುಂದಿನ ದಿನಗಳಲ್ಲಿ ಪಟ್ಟಣ ಪಂಚಾಯಿತಿಗೆ ಅಭಿವೃದ್ಧಿಗೆ ಕೈ ಜೋಡಿಸುವಂಥ ಕೆಲಸವನ್ನು ಅವರು ಕೂಡ ಮಾಡ್ತೇನೆ ಎನ್ನುವಂಥ ಭರವಸೆಯನ್ನು ನೀಡಿದ್ದಾರೆ. ಇದು ಬಹುಶಃ ಮುಂದಿನ ದಿನಗಳಲ್ಲಿ ವಿಟ್ಲ ಪಟ್ಟಣ ಪಂಚಾಯತ್ ರಾಜ್ಯದಲ್ಲಿ ಒಂದು ಮಾದರಿ ಪಟ್ಟಣ ಪಂಚಾಯತ್ ಆಗಿ ಮೂಡಿ ಬರಲಿ ಅಂತೇಳಿ ಆಶಿಸ್ತಾ ಇದ್ದೇನೆ. ವಿಟ್ಲ ಪಟ್ಟಣ ಪಂಚಾಯತ್ನಲ್ಲಿ ಇವತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆದಿದೆ. ನಮಗೆಲ್ಲ ಅತ್ಯಂತ ಸಂತೋಷ ಆಗಿದೆ. ಅಧ್ಯಕ್ಷರಾಗಿ ಶ್ರೀ ಕರುಣಾಕರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷರಾಗಿ ನಮ್ಮ ಪಾರ್ಟಿಯ ಶ್ರೀಮತಿ ಸಂಗೀತಾ ಅವರು ಚುನಾಯಿತರಾಗಿದ್ದಾರೆ. ನಮಗೆ ಅತ್ಯಂತ ವಿಶ್ವಾಸ ಇದೆ, ಕರುಣಾಕರ್ ಮತ್ತು ಸಂಗೀತಾ ಅವರು ಇಬ್ಬರು ಎಲ್ಲ ಸದಸ್ಯರನ್ನು ಒಟ್ಟು ತೆಗೆದುಕೊಂಡು ಹೋಗಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಲ್ಪನೆಯ ವಿಕಸಿತ ಭಾರತದ ಕಡೆಗೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಿ ಎಲ್ಲರ ವಿಕಾಸಕ್ಕಾಗಿ ಎಲ್ಲರ ಪ್ರಯಾಸವನ್ನು ಎಲ್ಲರ ಒಟ್ಟು ತೆಗೆದುಕೊಂಡು ಹೋಗಿ ವಿಟ್ಲ ಪಟ್ಟಣ ಪಂಚಾಯತ್ನ ಅಭಿವೃದ್ಧಿಗೋಸ್ಕರ ವಿಟ್ಲ ಪಟ್ಟಣ ಪಂಚಾಯತ್ನ ಮಹಾಜನತೆ ನಮ್ಮ ಮೇಲೆ ಏನು ವಿಶ್ವಾಸ ಇಟ್ಟಿದೆ, ಆ ವಿಶ್ವಾಸಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನಮಗಿದೆ. ನಾನು ಸಂಸದನಾಗಿ ಅವರ ಜೊತೆ ಪೂರ್ತಿ ಸಹಕಾರವನ್ನು ಕೊಟ್ಟು ವಿಶೇಷವಾಗಿ ರಾಜ್ಯ ಸರ್ಕಾರಕ್ಕೆ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತೇನೆ. ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಒಂದು ಹೆಚ್ಚಿನ ಅನುದಾನವನ್ನು ಪಟ್ಟಣ ಪಂಚಾಯತ್ಗಳಿಗೆ ಕೊಡಬೇಕು. ನಮ್ಮ ಯಡಿಯೂರಪ್ಪರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ, ಬೊಮ್ಮಾಯಿ ಅವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಗರೋತ್ಥಾನ ಯೋಜನೆ ಮುಖಾಂತರ ಪಟ್ಟಣ ಪಂಚಾಯತ್ಗಳಿಗೆ, ಮಹಾನಗರ ಪಾಲಿಕೆಗಳಿಗೆ ದೊಡ್ಡ ಮೊತ್ತದ ಅನುದಾನವನ್ನು ನಾವು ಕೊಡ್ತಾ ಇದ್ವಿ. ಈಗ ಕಳೆದ 1.5 ವರ್ಷದಲ್ಲಿ ಯಾವುದೇ ಅನುದಾನಗಳು ಬರದೆ ಎಲ್ಲ ಪಟ್ಟಣ ಪಂಚಾಯತ್ಗಳು, ಸ್ಥಳೀಯಾಡಳಿತ ಸಂಸ್ಥೆಗಳು ಬಡವಾಗಿದೆ. ಆ ಕಾರಣಕ್ಕೆ ಈ ಸಂದರ್ಭದಲ್ಲಿ ನಾನು ಆಗ್ರಹವನ್ನು ಮಾಡ್ತೇನೆ. ಇವತ್ತು ಪುತ್ತೂರಿನ ಶಾಸಕರು ಕೂಡ ಬಂದಿದ್ದರು. ಅವರದೇ ಪಾರ್ಟಿಯ ಸರ್ಕಾರ ಇದೆ. ಹಾಗಾಗಿ ಹೆಚ್ಚಿನ ಅನುದಾನವನ್ನು ಕೊಟ್ಟು ಜನಮಾನಸಕ್ಕೆ ಕೆಲಸ ಮಾಡುವಲ್ಲಿ ಸಹಕರಿಸಬೇಕು ಅನ್ನೋಂಥ ವಿನಂತಿಯನ್ನು ಮಾಡ್ತಾ ಇದ್ದೇನೆ. Navratan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951, 9663814451, 08251200551. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ